ಜೊತೆ ಜೊತೆಯಲಿರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಎಂದು ಅಕ್ಟೋಬರ್ ತಿಂಗಳ 28ರಂದು ಮೈಸೂರು ವಿಶ್ವವಿದ್ಯಾನಿಲಯದ ಬಯಲು ರಂಗಮಂದಿರದಲ್ಲಿ ಖ್ಯಾತ ಹಿನ್ನೆಲೆ ಗಾಯಕಿ ಜಾನಕಿಯವರು ತಮ್ಮ ಜೀವನದ ಕೊನೆಯ ಗಾಯನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಘೋಷಿಸಿದ್ದಾರೆ. ಕಳೆದ ವರ್ಷವಷ್ಟೇ ತಮ್ಮ ಸಿನಿಮಾ ಗಾಯನ ಜೀವನದಿಂದ ನಿವೃತ್ತಿ ಘೋಷಿಸಿದ್ದರು. ನನಗೀಗ ವಯಸ್ಸಾಗಿದೆ, ಮೇಲಾಗಿ ಈ ವಯಸ್ಸಿನಲ್ಲಿ ಹಾಡುವುದನ್ನ ನಿಲ್ಲಿಸಿದ್ರೆ ಉತ್ತಮ ಎಂದೆನಿಸಿದೆ. ಹಾಗಾಗಿ ಮೈಸೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮವೇ ನನ್ನ ಕೊನೆಯ ಬಹಿರಂಗ ಗಾಯನ ಕಾರ್ಯಕ್ರಮ ಎಂದು ಜಾನಕಿ ಹೇಳುತ್ತಾರೆ. ಕಳೆದ ವರ್ಷ ಮಲಯಾಳಂನ ಪತು ಕಲ್ಪನಾಕಳ್ ಚಿತ್ರದಲ್ಲಿ ಅಮ್ಮ ಪೂವಿನು ಎನ್ನುವ ಹಾಡು ಅವರ ಸಿನಿ ಗಾಯನದ ಕೊನೆಯ ಹಾಡು. ಆ ಮೂಲಕ ಅವರ ಕೊನೆಯ ಹಾಡಿನ ಗೌರವ ಮಲಯಾಳಂ ಚಿತ್ರರಂಗದ ಪಾಲಾಗಿತ್ತು. ಇದೀಗ ಅವರ ಕೊನೆಯ ಸಾರ್ವಜನಿಕ ಕಾರ್ಯಕ್ರಮದ ಗೌರವ ಕರ್ನಾಟಕಕ್ಕೆ ಸಂದಿದೆ. ಕುತೂಹಲದ ವಿಚಾರವೆಂದರೆ ಕರ್ನಾಟಕದಲ್ಲಿ ಎಸ್ ಜಾನಕಿ ನೀಡಿದ ಮೊಟ್ಟ ಮೊದಲ ಸಂಗೀತ ಸಂಜೆ ಕಾರ್ಯಕ್ರಮ ಮೈಸೂರಿನಲ್ಲೇ ನಡೆದಿತ್ತು. 1952ರಲ್ಲಿ ಅಂದಿನ ಪ್ರಖ್ಯಾತ ಸಂಗೀತ ನಿರ್ದೇಶಕ ಜಿಕೆ ವೆಂಕಟೇಶ್ ಅವರಿಂದ ಆಯೋಜಿಸಲ್ಪಟ್ಟಿದ್ದ ಈ ಕಾರ್ಯಕ್ರಮದಲ್ಲಿ ಜಾನಕಿಯವರು ಪಿಬಿ ಶ್ರೀನಿವಾಸ್ ಜತೆ ಹಾಡಿದ್ರು. ಇದೀಗ ಕಾಕತಾಳೀಯವೆಂಬಂತೆ ಮೈಸೂರಿನಲ್ಲೇ ಅವರ ಕೊನೆಯ ಕಾರ್ಯಕ್ರಮವು ನಡೆಯುತ್ತಿದೆ. ಈ ಗಾಯನ ಕಾರ್ಯಕ್ರಮದಲ್ಲಿ ರಾಜಮಾತೆ ಪ್ರಮೋದಾದೇವಿ ಅವರು ಸನ್ಮಾನ ಪ್ರದಾನ ಮಾಡಲಿದ್ದಾರೆಂದು ತಿಳಿದು ಬಂದಿದೆ. 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆ ತಾಲೂಕಿನ ಪಲ್ಲಪಟ್ಟ ಗ್ರಾಮದಲ್ಲಿ ಜನಿಸಿದ್ದ ಎಸ್ ಜಾನಕಿಯವರು ಬಾಲ್ಯದಿಂದಲೇ ಗಾಯನವನ್ನ ಮೈಗೂಡಿಸಿಕೊಂಡವರು. ಜೊತೆ ಜೊತೆಯಲಿರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಎಂದು ಆ ಬಳಿಕ ಲತಾ ಮಂಗೇಶ್ಕರ್ ಅವರನ್ನ ಸ್ಫೂರ್ತಿಯಾಗಿಟ್ಟುಕೊಂಡು ಬೆಳೆದ ಅವರು ಮೊದಲು ಹಾಡಿದ್ದು 1957ರ ಚಿತ್ರ ತಮಿಳಿನ ವಿಧಿಯನ್ ವೆಳ್ಳೆಯಾಟ್ಟು. ಅದೇ ವರ್ಷ ಕನ್ನಡಕ್ಕೂ ಪದಾರ್ಪಣೆ ಮಾಡಿದರು. ಕನ್ನಡದಲ್ಲಿ ಅವರು ಹಾಡಿದ ಮೊದಲ ಹಾಡು ಶ್ರೀಕೃಷ್ಣ ಗಾರುಡಿ ಚಿತ್ರದ ಭಲೆ ಭಲೆ ಗಾರುಡಿ ಬರುತ್ತಿದೆ ನೋಡಿ ಗೀತೆ. ಆದ್ರೆ ಅದರ ಬೆನ್ನಲ್ಲೇ ಅವರು ರಾಯರ ಸೊಸೆ ಚಿತ್ರದಲ್ಲಿ ತಾಳಲೆಂತು ಶೋಕಾವೇಗ ಎನ್ನುವ ಹಾಡನ್ನು ಹಾಡಿದರು. ರಾಯರ ಸೊಸೆ ಚಿತ್ರ ಶ್ರೀಕೃಷ್ಣ ಗಾರುಡಿ ಚಿತ್ರಕ್ಕಿಂತ ಮುನ್ನ ಬಿಡುಗಡೆಯಾಗಿದ್ದರಿಂದ ಜಾನಕಿಯವರು ಕನ್ನಡದಲ್ಲಿ ಮೊದಲು ಹಾಡಿದ ಹಾಡಿನ ಹೆಗ್ಗಳಿಕೆ ರಾಯರ ಸೊಸೆ ಚಿತ್ರದ ಪಾಲಾಗಿದೆ. ನಮಸ್ಕಾರ. ನಮಸ್ಕಾರ. ಇಲ್ಲಿ ಚಿಂತಾಮಣಿ ರಾಯರು ಅಂತ. ನಾನೇ. ಯಾರು ನೀವು? ನಿಮ್ಮನ್ನು ಕರೆಸಿದ್ರಲ್ಲ ರಾಯರು, ಅವ್ರ ಮನೆಯಲ್ಲೇ ನಾನು ಇರೋದು. ಕಾಣಬಲ